ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ನಗರದಲ್ಲಿ ಶನಿವಾರ ನಡೆಯಲಿರುವ ಕೃಷ್ಣಾಷ್ಟಮಿ ರಥೋತ್ಸವಕ್ಕೆ ಈಗಾಗಲೇ ಸಕಲ ಸಿದ್ಧತೆಗಳು ನಡೆಯುತ್ತಿದೆ. ಈ ಬಗ್ಗೆ ನಮ್ಮ ತುಮಕೂರು ಮಾಧ್ಯಮ ಜೊತೆಗೆ ಮಾತನಾಡಿದ ಪರಿಶಿಷ್ಟ ವರ್ಗ 1ರ ರಾಜ್ಯಾಧ್ಯಕ್ಷರಾದ ಡಿಟಿ ಶ್ರೀನಿವಾಸ್, ನಗರದಲ್ಲಿ ಶನಿವಾರದಂದು ಕೃಷ್ಣಾಷ್ಟಮಿ ಹಬ್ಬವನ್ನು ಆಚರಿಸಲಾಗುತ್ತಿದೆ. ಕಳೆದ 2 ವರ್ಷಗಳಿಂದ ಕೋವಿಡ್ ಹಾಗೂ ಒಮಿಕ್ರಾನ್ ಎಂಬ ಸಾಂಕ್ರಾಮಿಕ ರೋಗಗಳ ಹಿನ್ನೆಲೆಯಲ್ಲಿ ಕೃಷ್ಣಾಷ್ಟಮಿ ಆಚರಿಸಲು ಸಾಧ್ಯವಾಗಲಿಲ್ಲ. ಆದರೆ ಈ ಬಾರಿ ಶನಿವಾರದಂದು ಕೃಷ್ಣನನ್ನು ವಿವಿಧ ರಥಗಳೊಡನೆ ಕಲಾ ತಂಡಗಳೊಡನೆ ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಿ ಆಚರಿಸಲಾಗುವುದು ಎಂದರು. ಹಿರಿಯೂರು ನಗರದಲ್ಲಿ ಕೃಷ್ಣ ಜನ್ಮಾಷ್ಟಮಿಯನ್ನು ಏನು ವರ್ಷ ಈಗ ಅದ್ದೂರಿಯಾಗಿ ಮಾಡ್ತಿದ್ರು, ಅದೇ ನಿಟ್ಟಿನಲ್ಲಿ ತಯಾರಿ ನಡೆಸ್ಕೊಂಡಿದ್ದೀವಿ. ಕೃಷ್ಣ ಜನ್ಮಾಷ್ಟಮಿ ಸರ್ಕಾರದ ಕ್ಯಾಲೆಂಡರ್ ಪ್ರಕಾರ ಯಾವತ್ತು ಅನೌನ್ಸ್ ಮಾಡ್ತಾರೆ ಆವತ್ತು ನಾವು ಕೃಷ್ಣನನ್ನು ಪ್ರತಿಷ್ಠಾಪನೆ ಮಾಡ್ತೇವೆ. ಅದಾದ ನಂತರ ಬರುವಂಥ ಶನಿವಾರ ದಿವಸ ಪ್ರೊಸೆಷನ್ ಇಟ್ಕೊಳ್ಳೋದು ಮೊದಲಿಂದ ಪ್ರತೀತಿ ಇದೆ ಈ ನಮ್ಮ ಕೃಷ್ಣ ದೇವಸ್ಥಾನದಲ್ಲಿ. ಹಾಗಾಗಿ ಏನು ಹಿಂದೆ ನಮ್ಮ ಮಾವನವರೇ ಕೃಷ್ಣಪ್ಪ ಬಂದು ಕಾಲವಾದ ನಂತರ ನಾವು ಮತ್ತೆ 1 ವರ್ಷ ಬಿಟ್ಟು ಬಂದಾಗ ಪ್ರಾರಂಭ ಮಾಡಿದ್ದೀವಿ ಜನ್ಮಾಷ್ಟಮಿ ಕಾರ್ಯಕ್ರಮ. ಮಧ್ಯದಲ್ಲಿ 2 ವರ್ಷ ಕೊರೋನಾದಿಂದ ಅದ್ದೂರಿ ಕಾರ್ಯಕ್ರಮ ಮಾಡಲಿಕ್ಕಾಗಲಿಲ್ಲ. ದೇವಸ್ಥಾನದ ಆವರಣಕ್ಕೆ ಮಟ್ಟಿಗೆ ಮಾತ್ರ 2 ವರ್ಷ ಮಾಡ್ಕೊಂಡಿದ್ವಿ. ಈ ವರ್ಷ ಅದ್ದೂರಿಯಾಗಿ ಮಾಡಬೇಕು ಅಂತೇಳಿ ಏನು ನಮ್ಮ ದೇವಸ್ಥಾನ ಸಮಿತಿ ನಾವು ಸೇರಿ ನಿರ್ಣಯ ಮಾಡಿದ್ದೇವೆ. ಅದರಲ್ಲಿ ತಾಲೂಕು ನೌಕರ ಸಂಘ, ರಾಜ್ಯ ಸಂಘ, ತಾಲೂಕು ಸಂಘ ಜೊತೆಗೆ ದೇವಸ್ಥಾನ ಸಮಿತಿ ಅಂತೇಳಿ 4 ಜನ ಕೂಡಿ ಒಂದು ನಿರ್ಣಯಕ್ಕೆ ಬಂದು 19ನೇ ತಾರೀಕು ದೇವರನ್ನು ರಾತ್ರಿ ಪ್ರತಿಷ್ಠಾಪನೆ ಮಾಡಿದ್ದೇವೆ. ಅದೇ ನಿಟ್ಟಿನಲ್ಲಿ 18ಕ್ಕೆ ರಾತ್ರಿ ಪ್ರತಿಷ್ಠಾಪನೆ ಮಾಡಿದೆ. ಅದೇ ನಿಟ್ಟಿನಲ್ಲಿ ಇವತ್ತು ಮೊದಲನೇ ಶನಿವಾರ ಅದ್ದೂರಿಯಾಗಿ ಏನು ನಾವು ರಥಯಾತ್ರೆಯೊಂದಿಗೆ ಪ್ರಾರಂಭ ಮಾಡ್ತೇವೆ. ಈ ಸಲ ಅಂಬಾರಿ ಹೊತ್ತ ಕೃಷ್ಣ ಜೊತೆಗೆ ನಮ್ಮ ಉತ್ಸವ ಮೂರ್ತಿಗಳ ಕೃಷ್ಣ, ಮುಂದೆಗಡೆ ಗಣಪತಿ, ಅದನಂತರ ಆಂಜನೇಯ ಸ್ವಾಮಿ ಮತ್ತು ಈ ನಮ್ಮ ಸಂಸ್ಕೃತಿಯನ್ನು, ನಮ್ಮ ಗೊಲ್ಲ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವಂಥ ಹಾಡುಗಳನ್ನು ಆಡುವ ಏನು ವಯಸ್ಸಾದಂಥ ಹಿರಿಯರು ಅವರಿಗೆ ಪ್ರತ್ಯೇಕವಾಗಿ ಒಂದು ಆರ್ಕೆಸ್ಟ್ರಾವನ್ನು ಆಯೋಜಿಸಲಾಗಿದೆ. ಇದಕ್ಕೆ ಈ ಸಲ ಸರಿಸುಮಾರು 20,000ಕ್ಕಿಂತ ಹೆಚ್ಚು ಸಂಖ್ಯೆಯಲ್ಲಿ ಯುವಕರು ಮತ್ತು ಇತರೆ ಸಮಾಜದ ಗಣ್ಯರು ಸೇರುವಂಥದ್ದು ಈಗಾಗಲೇ ನಿಶ್ಚಯ ಆಗಿದೆ. ಇವತ್ತು ಸಂಜೆ ಮತ್ತು ನಾಳೆ ಎಲ್ಲ ಹಿರಿಯೂರು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂಥ ಎಲ್ಲ ಸಮಾಜದ ಪ್ರಮುಖರ ಗಣ್ಯರಿಗೆ 7:30ಗೆ ಇಲ್ಲೊಂದು ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. ಅದೇ ನಿಟ್ಟಿನಲ್ಲಿ ವರ್ತಕರನ್ನು ಸಹ ಕರೆದಿದ್ದೇವೆ. ಎಲ್ಲ ಸಮಾಜದವರನ್ನು ಕೂಡಿ ಮಾಡುವಂಥ ಈ ಕೃಷ್ಣ ಜನ್ಮಾಷ್ಟಮಿ ಹಿರಿಯೂರು ಭಾಗದಲ್ಲಿ ಮೊದಲಿಂದ ನಡ್ಕೊಂಡು ಬರ್ತಿದೆ. ಆ ನಿಟ್ಟಿನಲ್ಲಿ ಈ ಮಾಧ್ಯಮದ ಮುಖಾಂತರ ಶನಿವಾರ ನಡೆಯುವ 10:30ಗೆ ರಾಹುಕಾಲ ಮುಗಿಯುತ್ತೆ. 10:30ಗೆ ನಾವು ಏನು ಪ್ರೊಸೆಷನ್ ಪ್ರಾರಂಭ ಮಾಡ್ತೇವೆ. ಇಲ್ಲಿಂದ ಪ್ರಾರಂಭವಾಗಿ ಹಿರಿಯೂರಿನ ಮುಖ್ಯ ಬೀದಿಗಳಲ್ಲಿ 100 ಫೀಟ್ ರೋಡಲ್ಲಿ ಹೋಗಿ ಚರ್ಚ್ ರೋಡಲ್ಲಿ ಹೋಗಿ ಅಲ್ಲಿಂದ ಮತ್ತೆ ಗಾಂಧಿ ಸರ್ಕಲ್ ಬಂದು ಅಲ್ಲಿಂದ ವಾಪಸ್ ಮತ್ತೆ ಈ ಆವರಣಕ್ಕೆ ಬರುವಂಥದ್ದು ಮೊದಲಿಂದ ಇರುವಂಥ ಪ್ರತೀತಿ. ಅದೇ ನಿಟ್ಟಿನಲ್ಲಿ ಈ ವರ್ಷವೂ ನಡೆಯುತ್ತೆ. ಅದ್ದೂರಿಯಾಗಿ ನಡೆಯೋದ್ರಿಂದ ಒಂದಷ್ಟು ಕಲಾ ತಂಡಗಳನ್ನು ಮಹಾರಾಷ್ಟ್ರದಿಂದ ನಾಸಿಕ್ಕಿಂದ ತರಿಸ್ತಿದ್ದೇವೆ, 75 ಜನ. ಆಮೇಲೆ ಕೇರಳದಿಂದ ಈ ಚಂಡಿ ಹೊಡೆಯುವಂಥ ಅವ್ರದ್ದೊಂದು 25 ತಂಡ ಬರುತ್ತೆ. ಒಂದು 6 ಕಲಾ ತಂಡಗಳು ಬರ್ತಾ ಇದ್ದಾವೆ. ಅದ್ರ ಜೊತೆಗೆ ಬೇರೆ ಶಿಕ್ಷಣ ಸಂಯೋಜಕರಾದ ಸಿ ಶಿವಾನಂದ ಮಾತನಾಡಿ, ಈ ಬಾರಿ ಕೃಷ್ಣನನ್ನು ವಿವಿಧ ರಥಗಳೊಡನೆ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಲಾಗುವುದು. ಈ ಮೂಲಕ ಕೃಷ್ಣಾಷ್ಟಮಿ ಹಬ್ಬವನ್ನು ವಿಜೃಂಭಣೆಯಿಂದ ಸಡಗರದಿಂದ ಆಚರಿಸಲಾಗುತ್ತದೆ ಎಂದು ತಿಳಿಸಿದರು. ವರದಿ ಮುರಳೀಧರನ್ ಆರ್, ಚಿತ್ರದುರ್ಗ. ಹಿರಿಯೂರು ತಾಲೂಕಿನಲ್ಲಿ ವಿಜೃಂಭಣೆಯಿಂದ ಸುಮಾರು 25 ವರ್ಷದಿಂದಲೂ ಸಹ ಶ್ರೀಕೃಷ್ಣನ ಜಯಂತಿಯನ್ನು ಆಚರಣೆ ಮಾಡ್ತಾ ಮೆರವಣಿಗೆಯನ್ನು ಅದ್ದೂರಿಯಾಗಿ ಮೆರವಣಿಗೆಯನ್ನು ಮಾಡ್ತಾ ಇದ್ದೀವಿ. ಸಮಸ್ತ ಗೊಲ್ಲ ಜನಾಂಗದ ಹಿರಿಯೂರು ತಾಲೂಕಿನ ಸಮಸ್ತ ಗೊಲ್ಲ ಜನಾಂಗದವರು ಎಲ್ಲರೂ ಸೇರಿ ಒಗ್ಗಟ್ಟಿನಿಂದ
ಅತ್ಯದ್ಭುತವಾಗಿ ಯಾವ ಗಣಪತಿ ಮೆರವಣಿಗೆಯನ್ನು ಸಹ ನಾಚಿಸುವಂತೆ ನಮ್ಮ ಸಮಾಜದ ಎಲ್ಲ ಮುಖಂಡರು ಸೇರಿಬಿಟ್ಟು ಒಂದಾಗಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಿಕೊಡ್ತಾ ಇದ್ವಿ. ಆದ್ದರಿಂದ ಎಲ್ಲ ಸಮಾಜದ ಬಂಧುಗಳು ದಯವಿಟ್ಟು ಈ ಕಾರ್ಯಕ್ರಮಕ್ಕೆ ಆಗಮಿಸಬೇಕು ಅಂತೇಳಿ ಈ ಮೂಲಕ ಕೋರ್ತಾ ಇದ್ದೀವಿ. ಈ ಶ್ರೀಕೃಷ್ಣನ ಮೆರವಣಿಗೆ ಬಹಳ ಭಜಂತ್ರಿಯಾಗಿ ನಡೆಯುತ್ತದೆ. ವಿವಿಧ ಕಲಾ ತಂಡಗಳೊಂದಿಗೆ ಹಾಗೂ ವಿವಿಧ ರಥಗಳೊಂದಿಗೆ ಶ್ರೀಕೃಷ್ಣ ಪರಮಾತ್ಮ ಸ್ವಾಮಿಯ ಮೆರವಣಿಗೆ ಹಿಂದಿನಿಂದಲೂ ಸಹ ನಮ್ಮ ಹಿರಿಯರ ಕಾಲದಿಂದಲೂ ಸಹ ನಡ್ಕೊಂಡು ಬರ್ತಾ ಇದೆ. ಅದೇ ರೀತಿಯಾಗಿ ಪ್ರತಿ ವರ್ಷಕ್ಕಿಂತ ವರ್ಷಕ್ಕೆ ಅದ್ಭುತವಾಗಿ ಈ ಕಾರ್ಯಕ್ರಮ ಜರುಗ್ತಾ ಇದೆ. ಅದಕ್ಕೆ ಎಲ್ಲರ ಸಹಕಾರವಿದೆ. ಈ ಮೆರವಣಿಗೆಯಲ್ಲಿ ಪ್ರತಿಯೊಂದು ಜನಾಂಗದವರು ಸಹ ಭಾಗವಹಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಚಿತ್ರದುರ್ಗದಲ್ಲಿ ನಡೀತಕ್ಕಂಥ ಗಣೇಶನ ಮೆರವಣಿಗೆ ಹೇಗಿದೆಯೋ ಅದೇ ಥರ ಹಿರಿಯೂರಿನಲ್ಲಿ ಜಯಂತಿ ಸಹ ಅತ್ಯದ್ಭುತವಾಗಿ ಸುಮಾರು ಒಂದು 50,000 ಜನಸಂಖ್ಯೆ ಸೇರ್ತಕ್ಕಂಥ ನಿರೀಕ್ಷೆ ಇದೆ. ಅದಕ್ಕೆ ಸಕಲ ವ್ಯವಸ್ಥೆಯನ್ನು ಸಹ ನಮ್ಮ ಶಾಸಕರು ಮತ್ತು ನಮ್ಮ ಎಲ್ಲ ಸಮಾಜದ ಬಾಂಧವರು ಈ ಕಾರ್ಯಕ್ರಮದ ಪೂರ್ವಸಿದ್ಧತೆಯನ್ನು ಮಾಡಿಕೊಂಡಿದ್ವಿ. ಇದಕ್ಕೆ ತಮ್ಮೆಲ್ಲರ ಸಹಕಾರವು ಸಹ ಅತ್ಯವಶ್ಯಕವಾಗಿದೆ. ಎಲ್ಲರೂ ಬಂದು ಭಾಗವಹಿಸಿ ಶ್ರೀಕೃಷ್ಣ ಪರಮಾತ್ಮನ ಪೂಜೆಗೆ ಕೃಪಾ ಆಶೀರ್ವಾದಕ್ಕೆ ಭಾಜನರಾಗಬೇಕು ಅಂತೇಳಿ ಈ ಮೂಲಕ ನಾವು ಕೇಳ್ಕೊಳ್ತಾ ಇದ್ದೀವಿ.